ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸುಪ್ರೀತಾ ಅವರು ನಮ್ಮ ಅಡುಗೆ ಮನೆಗೆ ಬಂದಿದ್ದಾರೆ. ಇವ್ರು ಬಂದಿದ್ದಾರೆ ಅಂದಮೇಲೆ ನನಗೆ ಫೇವ್ರೇಟ್ ಆಗೋ ಥರ ರೆಸಿಪಿನ ಮಾಡಿಕೊಡ್ತಾರೆ ಅನ್ನೋದು ಕೂಡ ಗ್ಯಾರಂಟಿ. ಸೊ ನಾನಂತೂ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಇವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೇ ಬಿಡೋಣ. ಸುಪ್ರೀತಾ ಮಲ್ಪೆಯಿಂದ ಬಂದಿರೋದು, ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸುಪ್ರೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಕೇಳೋದು ಹೇಗಿದ್ದೀರಾ ಅಂತ. ಸೊ ಆಮೇಲೂ ಕೇಳ್ತೀನಿ ಯಾವ ತಿಂಡಿ ಮಾಡಿಕೊಡ್ತೀರಾ ಅಂತ. ಹಾಗೆ ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ? ಚೆನ್ನಾಗಿ ನಡೀತಾ ಇದೆ. ಮಗಳಿಗೆ ರಜೆ ಸಿಕ್ಕಿದ್ಯಾ? ಮಗಳಿಗೆ ರಜೆ, ಮಳೆಗೆಲ್ಲ ರಜೆ ಇದೆ. ಓಕೆ, ಏನು ರೆಸಿಪಿ ಮಾಡ್ತಾ ಇದ್ದೀರಾ ಇವತ್ತು? ಪೊಟೆಟೊ ಆಮ್ಲೆಟ್ ಮಾಡ್ತಿದ್ದೀನಿ. ಹಾಗಾದ್ರೆ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಎಸ್, ಹಾಗಾದ್ರೆ ಇವಾಗ ಫಸ್ಟ್ ಮಾಡ್ತಾ ಇರೋದು ನಾವು ಆಲೂ ಆಮ್ಲೆಟ್. ಅಂದ್ರೆ ಇದರಲ್ಲಿ ಮೊಟ್ಟೆ ಕೂಡ ಇರುತ್ತೆ? ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು? ಗ್ಯಾಸ್ ಆನ್ ಮಾಡೋದು, ಕಾವಲಿ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಬೇಕಾ? ನಮ್ಮ ಅಡುಗೆ ಮನೆಯಲ್ಲಿ ಯಾವತ್ತು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ತುಂಬ ಬೇಕಾ? ಸ್ವಲ್ಪ ಸಾಕಾ? ಹಾಂ. ಸ್ವಲ್ಪ ಬಿಸಿ ಆದ ನಂತರ ಮೊದಲು ಆಲೂಗಡ್ಡೆಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಎಣ್ಣೆಯಲ್ಲಿ ಒಂದು ಆಲೂಗಡ್ಡೆ ತಗೊಂಡಿದ್ದೇನೆ ನಾನು. ಇದಕ್ಕೆ ಅದನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀರಲ್ವಾ? ಈ ಥರ ಪೀಸ್ ಮಾಡ್ಕೊಂಡ್ರೆ ಇದಾಗುತ್ತಾ? ಹಾಂ. ಇದಕ್ಕೆ ಮುಚ್ಚುವ ನಾವು. ಓಕೆ, ಸ್ಲೋ ಫ್ಲೇಮಲ್ಲಿ ಇಡಬಾರ್ದು. ಅಲ್ಲಿವರೆಗೆ ನಾವು ಮೊಟ್ಟೆಗೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮ್ಲೆಟ್ ಮಾಡೋಕ್ಕೆ ಯಾವ ಥರ ಬಳಸ್ತೇವೆ ಆ ಥರ. ಓಕೆ, ಮೊದಲು ಮೊಟ್ಟೆ ತಗೊಳ್ತಿದ್ದೀನಿ. ನಿಮಗೆ ಇಷ್ಟನ ಮೊಟ್ಟೆ ರೆಸಿಪಿಗಳೆಲ್ಲ? ಇಷ್ಟ. ಹಾಗಾದ್ರೆ ನನ್ನ ಕೆಟಗರಿಗೆ ಸೇರ್ತೀರಾ? ಹೌದು. ನಾನು 2 ಮೊಟ್ಟೆ ತಗೊಂಡಿದ್ದೀನಿ. ಆನಿಯನ್ ತಗೊಂಡಿದ್ದೀನಿ. 2 ಮೊಟ್ಟೆ ತಗೊಂಡ್ರೆ ಆನಿಯನ್ ಇಷ್ಟೇ ಬೇಕು ಅಂತ ಇರುತ್ತಾ? ಇಲ್ಲ, ಹಾಗೇನಿಲ್ಲ, ನನಗೆ ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ. ನಾನಿಲ್ಲಿ 1 ಆನಿಯನ್ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಪೇಷನ್ಸ್ ಅಲ್ಲ, ಅದೆಷ್ಟು ಸಣ್ಣದಾಗಿ ಮಾಡಿದ್ದೀರಾ? ಅದಕ್ಕೆ ಸಣ್ಣದಾಗಿ ಹಚ್ಕೊಂಡ್ರೆ ಒಳ್ಳೇದು. ನನ್ನನ್ನು ಬಿಟ್ಟಿದ್ರೆ ಅಳ್ತಿದ್ದು ಅನ್ಸುತ್ತೆ. ಟೊಮೆಟೊ ತಗೊಂಡಿದ್ದೀನಿ. ಅರ್ಧ ಟೊಮೆಟೊ ಸಾಕು, ಜಾಸ್ತಿ ಏನು ಬೇಕಾಗ. ಕಾಯಿ ಮೆಣಸು, ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ಉಪ್ಪು ರುಚಿಗೆ ಎಷ್ಟು ಬೇಕಾಗ್ತದೆ ನೋಡ್ಕೊಂಡು ಹಾಕೊಂಡು. ನಾವು ಇದನ್ನ ಮಗ್ಸಿ ಹಾಕ್ಕೋಬೇಕಂತೇನಿಲ್ವಾ? ಇಲ್ಲ. ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ.
ಮಿಕ್ಸ್ ಮಾಡ್ಕೊಳ್ಳೋದು. ಸೇಮ್ ನಾವೊಂದು ಆಮ್ಲೆಟ್ ಹೇಗೆ ಮಾಡ್ತೇವೆ ಅದೇ ಹಾಗೆ ಮಾಡಿದ್ವಿ. ಸ್ವಲ್ಪ ಅರಿಶಿನ ಹಾಕೋದು. ಅರಿಶಿನ, ಅರುಣಾರವರ ಅರಿಶಿನ ಪೌಡರ್ ಬಳಸ್ತಾ ಇದ್ದೀವಿ. ಸರಿ, ಇದಾಗಿರಲ್ಲಲ್ವಾ? ಹೌದು. ನಿಮ್ಮ ಪಾಪು ಹೆಸರೇನು? ಶಿವಾಂಶಿ. ಶಿವಾಂಶಿ, ಚೆನ್ನಾಗಿದೆ. ಯಾರು ಇಟ್ಟಿರೋದು? ಅದು ಅವ್ರ ಅಪ್ಪನಿಟ್ಟದ್ದು. ಅಪ್ಪ ಇಟ್ಟಿರೋದಾ? ಸೆಲೆಕ್ಷನ್. ಕ್ರೆಡಿಟ್ ಗೋಸ್ ಟು ಅಪ್ಪ. ಹೌದು. ಚೆನ್ನಾಗಿದೆ. ನಾನು ಶಿವಾಂಶ ಅನ್ನೋ ಹೆಸರನ್ನ ಕೇಳಿದ್ದೆ. ಶಿವಾಂಶಿ ಹೆಣ್ಮಕ್ಳಿಗೆ ಇಟ್ಟಿರೋ ಹೆಸರನ್ನ ಫಸ್ಟ್ ಟೈಮ್ ಕೇಳಿರೋದು. ಚೆನ್ನಾಗಿದೆ. ಇದಾಗಿ ಸಾಕು. ಸಾಕಾ? ಓಕೆ. ಇದನ್ನು ಅದಕ್ಕೆ ನಾವು ಹಾಕೊಳ್ಳುವ. ಓಕೆ, ಇದಕ್ಕೆ ಹಾಕೋದು ಈಗ. ಹಾಂ, ಈ ಥರ ಆಲೂ ಆಮ್ಲೆಟ್. ಆಲೂ ಆಮ್ಲೆಟ್ ಯಾರು ಹೇಳ್ಕೊಟ್ರು ನಿಮಗೆ ಈ ಥರದೆಲ್ಲ ರೆಸಿಪಿ? ಇದು ನಾನು ಅರ್ಧ ಯೂಟ್ಯೂಬಲ್ಲಿ ನೋಡಿ ಕಲ್ತದ್ದು. ಮತ್ತು ಸ್ವಲ್ಪ ನಾನು ಮಾಡ್ರೇಟ್ ಮಾಡ್ಕೊಂಡ್ರಿ. ಮುಚ್ಚಳ ಇಡಬೇಕಾಗುತ್ತಾ? ಹಾಂ, ಮುಚ್ಚಳ ಇಡಬೇಕು. ಎಸ್, ಈಗ ಆಮ್ಲೆಟ್ ರೆಡಿ ಆಗ್ತಾ ಇದೆ. ಮಗಳ ವಿಷಯಕ್ಕೆ ಬರೋಣ. ಶಿವಾಂಶಿ ಮುದ್ದಾದ ಹೆಸರು. ಸೊ ಹೇಗೆ ಮನೆಯಲ್ಲೆಲ್ಲ ಇವಾಗಂತೂ ರಜೆ ಇದೆ. ಏನ್ ಮಾಡ್ತಾ ಇರ್ತಾರೆ? ಒಂದಲ್ಲೊಂದು ಮಾಡ್ತಾ ಇರ್ತಾಳೆ. ನನ್ಗಂತೂ ಬೋರ್ ಆಗುದಿಲ್ಲ. ಬೋರ್ ಆಗೋ ಚಾನ್ಸಸ್ ಇಲ್ಲ. ಯಾರು ಇಲ್ಲದೆ ಇದ್ರು ಮಗಳ ಜೊತೆ ಆಟ ಆಡ್ತಾ ಇರ್ತೀರಾ ಅಲ್ವಾ? ಹೇಗೆ ಟೈಮ್ ಆಟ ಅಂದ್ರೆ ನೀವು ಮಗಳ ಜೊತೆ ಯಾವ ರೀತಿ ನೆನಪುಗಳೇನಾದ್ರೂ ಇದೆಯಾ? ನೆನಪುಗಳಂದ್ರೆ ಅವಳಿಗೆ ಇಷ್ಟ ಆಗೋ ರೀತಿ ಆಡಬೇಕು. ಟೀಚರ್ ಆಟ ಆ ಥರ. ಟೀಚರ್ ಶಾಲೆಯಲ್ಲಿ ಹೇಗೆ ಆಟ ಆಡ್ತಾ ಇದು ಪಾಠ ಕಲಿತಾರೆ ಹಾಗೆ ಇವಳು ಮನೆಯಲ್ಲೂ ಹಾಗೆ ಇದು ಮಾಡ್ಬೇಕು. ಈಗ ಟೀಚರ್ ನೀವ ಮಗ್ಲ? ಅವಳು ಟೀಚರ್, ನೀವು ಸ್ಟೂಡೆಂಟ್. ಸೊ ಪನಿಷ್ಮೆಂಟ್ ಇರುತ್ತಾ ಕೋಲಲ್ಲಿ? ಇರುತ್ತೆ. ನಾನು ಮನೆಯಲ್ಲಿ ಹೇಗೆ ಅವಳಿಗೆ ಇದು ಮಾಡ್ತಾನೆ ಹಾಗೆ ನನಗೂ ಮಾಡ್ತಾಳೆ. ರಿವೆಂಜ್ ತಗೊಳ್ಳೇಬೇಕಲ್ಲ. ಮಕ್ಕಳು ಸಿಕ್ಕಿದ ಚಾನ್ಸ್ ಅನ್ನ ಬಿಡೋದೇ ಇಲ್ಲ. ಅದೇ. ಇದು ಮಗುಚಿ ಹಾಕೊಳ್ವಾ? ಓಕೆ, ಕೊಡಿ. ಆಮ್ಲೆಟ್ ಬಂದರೆ ರೆಡಿ ಆಗುತ್ತೆ ಅಲ್ವಾ? ಹೌದು, ರೆಡಿ ಆಗುತ್ತೆ. ರೆಡಿ ಆಗಿದೆ. ಅದು ಆಗಿದೆಯಾ? ಗ್ಯಾಸ್ ಆಫ್ ಮಾಡ್ಕೊ. ಆಫ್ ಮಾಡೋದಾ? ಪ್ಲೇಟ್ ಹಾಕ್ಕೊಳ್ತಾ. ಪೊಟ್ಯಾಟೊ ಆಮ್ಲೆಟ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ತುಂಬ ಬ್ಯುಸಿಯಾಗಿದ್ದಾಗ ಅಥವಾ ಅಡುಗೆ ಗೊತ್ತೇ ಇಲ್ಲ ಅಂದಾಗ ಫಸ್ಟ್ ಕಲಿಯೋದು ಕೂಡ ಎಗ್ ಆಮ್ಲೆಟ್ ಮಾಡೋದು ಹೇಗೆ ಅನ್ನೋದನ್ನೇ. ಆ್ಯಂಡ್ ಬ್ಯುಸಿ ಇದ್ದಾಗ ಈಸಿಯಾಗಿ ಮಾಡೋಕ್ಕೆ, ಇನ್ಸ್ಟ್ಯಾಂಟಾಗಿ ರೆಡಿ ಮಾಡೋಕ್ಕೆ ಸಾಧ್ಯ ಆಗೋದು ಕೂಡ ಇದನ್ನೇ. ಬಟ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಏನಪ್ಪ ಅಂದರೆ ಆಲೂ. ಇದು ಆಲೂ ಎಗ್ ಆಮ್ಲೆಟ್. ಸೊ ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಆಲೂ ಆಮ್ಲೆಟ್ ತಯಾರಿಸುವ ವಿಧಾನ. ಮೊದಲಿಗೆ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದುಂಡನೆ ಹಾಗೂ ತೆಳುವಾಗಿ ತುಂಡು ಮಾಡಿದ ಆಲೂಗಡ್ಡೆಯನ್ನು ಕಾಯಿಸಿಕೊಳ್ಳಿ. ಇನ್ನೊಂದೆಡೆ 2 ರಿಂದ 3 ಮೊಟ್ಟೆಯನ್ನು ಹೊಡೆದು ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಅರಿಶಿನ ಪುಡಿ ಸೇರಿಸಿ ಕಲಸಿಕೊಳ್ಳಿ. ಆನಂತರ ಆಲೂಗಡ್ಡೆಯ ಮೇಲೆ ಮೊಟ್ಟೆಯ ಮಿಶ್ರಣವನ್ನು ಹರಡಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಆಲೂ ಆಮ್ಲೆಟ್ ರೆಡಿ. ಆಲೂ ಆಮ್ಲೆಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇನ್ನೊಂದು ಡಿಲೀಷಿಯಸ್ ರೆಸಿಪಿ ಕಾಯ್ತಾ ಇದೆ ಅಂತೆ. ಯಾವ ರೆಸಿಪಿ ಅಂತ ಕೇಳೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಬನ್ನಿ ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡಿಕೊಡ್ತಾರಂತ ಕೇಳೇ ಬಿಡೋಣ. ಎಸ್, ನೆಕ್ಸ್ಟ್ ಯಾವ ಡಿಶ್, ಯಾವ ರೆಸಿಪಿ? ಕುಕ್ಕುಂಬರ್ ಮಿಲ್ಕ್ ಶೇಕ್ ಮಾಡ್ತಿದ್ದೆ. ಕುಕ್ಕುಂಬರ್ ಮಿಲ್ಕ್ ಶೇಕ್. ಹಾಗಾದ್ರೆ ಇದು ದೇಹಕ್ಕೆ ತುಂಬ ತಂಪಾಗಿರೋ ಅಂಥದ್ದು. ಸರಿ, ಮಾಡೋಣವಾ? ಹೇಗೆ ಮಾಡೋದು? ಮಿಕ್ಸಿ ಜಾರ್.
ಕುಕ್ಕುಂಬರ್ ತಗೊಂಡಿನಿ. ಹಾಂ, ಏಲಕ್ಕಿ ಪುಡಿ ಹಾಕಿ, ಓಕೆ. ಶುಗರ್, ಹಾಲು ತಗೊಂಡು, ಓಕೆ. ಐಸ್ ಕ್ಯೂಬ್ ಹಾ. ಹಾಕೋದು ಅದಕ್ಕೆ. ಈಗ ಅದನ್ನು ಮಿಕ್ಸ್ ಮಾಡೋದಾ? ಆಗಿದೆಯಾ ನೋಡಿ. ಹಾಂ ಸರಿ, ಹಾಕ್ಕೊಳ್ಳೋ ಇದಕ್ಕೆ. ಓಕೆ. ಗ್ಲಾಸ್ ಓಕೆ. ಸ್ವಲ್ಪ ಡೆಕೋರೇಷನ್ಗೋಸ್ಕರ ಇದೆಯಾ? ಕುಕ್ಕುಂಬರ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಕುಕ್ಕುಂಬರ್ ಮಿಲ್ಕ್ ಶೇಕ್, ವಾವ್, ಸಖತ್ತಾಗಿ ರೆಡಿ ಮಾಡಿದ್ದಾರೆ. ತುಂಬ ಸಿಂಪಲ್ ಆಗಿರೋವಂಥ ಸ್ಟೆಪ್ಸ್. ಮಾಡೋದು ಹೇಗೆ ಅಂತ ನೋಡಿದ್ರಿ. ಇನ್ನೊಂದು ಸಲ ಹೇಗೆ ಮಾಡಿದ್ರು ಅನ್ನೋದನ್ನು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕುಕುಂಬರ್ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲಿಗೆ ಸೌತೆಕಾಯಿಯನ್ನು ಸಿಪ್ಪೆ ಸಹಿತ ಹಾಕಿ ಏಲಕ್ಕಿ, ಸಕ್ಕರೆ ರುಚಿಗೆ ಅನುಸಾರವಾಗಿ ಸೇರಿಸಿ ಹಾಲು, ಐಸ್ ಕ್ಯೂಬ್ ಸೇರಿಸಿ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ದೇಹವನ್ನು ತಂಪಾಗಿಸಲು ಆಹ್ಲಾದಕರ ಕುಕುಂಬರ್ ಮಿಲ್ಕ್ ಶೇಕ್ ರೆಡಿ. ಎಸ್, ಜ್ಯೂಸ್ ಕೂಡ ರೆಡಿ ಆಗಿದೆ. ಈ ಕಡೆ ಆಲೂ ಆಮ್ಲೆಟ್ ಕೂಡ ರೆಡಿ ಆಗಿದೆ. ಸ್ಪೈಸಿ ತಿಂದಾದ್ಮೇಲೆ ಜ್ಯೂಸ್ ಕುಡಿಯೋದು ಚಂದ ಅಲ್ವಾ? ಎಸ್, ಹಾಗಾದರೆ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಇದನ್ನು ನಾವು ಅನ್ನದ ಜೊತೆ, ಗಂಜಿ ಜೊತೆ ತಿನ್ಬೋದಲ್ಲ. ಸಖತ್ತಾಗಿ ಮಾಡಿಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಸೊ ಈಗ ನಾವು ಜ್ಯೂಸ್ ಟೇಸ್ಟ್ ಮಾಡೋ ಅಂತ ಹೊತ್ತು. ನೀವು ತಗೊಳ್ಳಿ. ಇದು ಕೂಡ ಅಷ್ಟೇ, ತುಂಬ ಹೆವಿ ಸ್ವೀಟ್ ಅಂತೇನೂ ಆಗಿಲ್ಲ, ಇದು ಮೀಡಿಯಮ್. ಹಾಗಾಗಿ ನನಗೆ ಆ ಥರ ಮೀಡಿಯಮ್ ಸ್ವೀಟ್ ಆಗಿರೋ ತುಂಬ ಇಷ್ಟ ಆಗುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೇಸಿಗೆ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ಬೋದಲ್ವ, ಆ್ಯಂಡ್ ಹೆಲ್ದಿ ಕೂಡ ಆಗಿರುತ್ತೆ ಕುಕ್ಕುಂಬರ್. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಡುಗೆ ಮನೆಗೆ ಬಂದಿರೋದಕ್ಕೆ, ಹಾಗೆ ಇಷ್ಟು ಚೆನ್ನಾಗಿರೋವಂಥ ಡಿಲೀಷಿಯಸ್ ರೆಸಿಪಿಗಳನ್ನು ಹೇಳ್ಕೊಟ್ಟಿರೋದಕ್ಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಏನು ಹೇಳ್ತೀರಾ, ಇವತ್ತು ಒಟ್ಟಿಗೆ ಅಡುಗೆ ಮಾಡಿದ್ವಿ, ಹೇಗನ್ನಿಸ್ತು? ತುಂಬ ಖುಷಿ ಆಯಿತು. ಮತ್ತೊಂದ್ಸಲ ಬರ್ತೀರಲ್ವಾ? ಹೌದು, ಖಂಡಿತ ಬರ್ತಾ ಇರಿ. ಯಾಕೆಂದರೆ ನೀವು ಮಾಡಿಕೊಡೋ ಅಡುಗೆ ಅಂತೂ ನನಗೆ ಸಖತ್ ಇಷ್ಟ. ಲಾಸ್ಟ್ ಟೈಮ್ ಆಗಿರ್ಬೋದು, ಇನ್ನೊಂದು ಸಲ ಆಗಿರ್ಬೋದು, ಇನ್ನೊಂದು ಸಲ, ಹಾಗೆ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಬರ್ತಾ ಇರಿ. ನೋಡಿದ್ರಲ್ಲ, ಆಲೂ ಆಮ್ಲೆಟ್ ಕೂಡ ಮಾಡ್ಬೋದು, ಇನ್ಸ್ಟ್ಯಾಂಟಾಗಿ ರೆಡಿ ಆಗುತ್ತೆ. ಸೊ ಹಾಗೆ ತುಂಬ ಥರ್ಸ್ಟಿ ಆಗಿದ್ದರೆ, ದೇಹಕ್ಕೂ ಒಂದೊಳ್ಳೆ ತಂಪುಕಾರಿಯಾದ ಉತ್ಪನ್ನ ಬೇಕು ಅಂತ ಅನಿಸಿದ್ರೆ ನಾವು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅಂತಿಂಥ ಜ್ಯೂಸ್ ಅಲ್ಲ, ಕುಕ್ಕುಂಬರ್ ಜ್ಯೂಸ್, ಕುಕ್ಕುಂಬರ್ ಮಿಲ್ಕ್ ಶೇಕ್. ಎಸ್, ಹೇಗೆ ಮಾಡಿದ್ರು ಅನ್ನೋದು ನಿಮಗೂ ಗೊತ್ತಾಯಿತು. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಪ್ರತಿನಿತ್ಯ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ,
Taste and Trust since 1980. Postman Turdal, Calci Bright Toothpaste and Toothbrush, Lovemark Beauty Soap, McCoy Home Appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.